ತೊಕ್ಕೊಟ್ಟು ಜಂಕ್ಷನ್ ಅಭಿವೃದ್ಧಿ ಹೊಂದುವ ಪ್ರದೇಶ. ಮಂಗಳೂರು ನಂತರ ಅತ್ಯಂತ ದೊಡ್ಡ ಅಭಿವೃದ್ಧಿಯ ಪ್ರದೇಶ ತೊಕ್ಕೊಟ್ಟು ಆಗಿದೆ. ಇಲ್ಲಿ ಖಾಸಗಿ ಸಹಕಾರ ಪಡೆದುಕೊಂಡು ಮಾದರಿ ರಸ್ತೆ ರೂಪಿಸಲು ಮುಂದಾಗಿದ್ದಾರೆ. ಇದಕ್ಕೆ ಸ್ಥಳೀಯರ ಸಹಕಾರ ಅಗತ್ಯ ಅಂತ ಶಾಸಕ ಯುಟಿ ಖಾದರ್ ಹೇಳಿದ್ದಾರೆ. ತೊಕ್ಕೊಟ್ಟು ಜಂಕ್ಷನ್ ಬಳಿ 36 ಲಕ್ಷ ರೂಪಾಯಿ ಅನುದಾನದಲ್ಲಿ ನಿರ್ಮಾಣವಾಗಲಿರುವ ಮಾದರಿ ರಸ್ತೆಗೆ ಶಿಲಾನ್ಯಾಸ ನೆರವೇರಿಸಿ ಮಾತನಾಡಿದರು. ರಸ್ತೆಯು ಕಾಂಕ್ರೀಟೀಕರಣ, ಒಳಚರಂಡಿ, ಕಾಂಪೌಂಡ್ ವಾಲ್, ದಾರಿದೀಪವನ್ನು ಹೊಂದಿರಲಿದೆ. ಪ್ರದೇಶವನ್ನ ವ್ಯಾಪಾರ ಕೇಂದ್ರವನ್ನಾಗಿ ರೂಪಿಸುವ ಉದ್ದೇಶದಿಂದ ರಸ್ತೆಯನ್ನ ನಿರ್ಮಿಸಲಾಗ್ತಾ ಇದೆ. ಸ್ಥಳದಲ್ಲಿ ಅಂಗಡಿಗಳಿಗೆ ವ್ಯವಸ್ಥೆಯನ್ನ ಕಲ್ಪಿಸಿ ಜನಸಾಮಾನ್ಯರ ಅಗತ್ಯ ವಸ್ತುಗಳ ಮಳಿಗೆಯನ್ನ ಆರಂಭಿಸಲಾಗುತ್ತೆ ಅನ್ನುವ ಮಾತುಗಳನ್ನು ಹೇಳಿದರು. ಪ್ರೈವೇಟ್ ಅವರ ಸಹಕಾರ ತಗೊಂಡು ನಮ್ಮ ನಗರಸಭೆ ಮುಖಾಂತರ ಅಧಿಕಾರಿಗಳು ಮಾಡಿದ್ದಾರೆ. ಇವತ್ತು ನಮ್ಮ ಮಿತ್ರರಿಗೆ ಅದರ ಟೆಂಡರ್ ಕೂಡ ಆಗಿದೆ. ಇವತ್ತು ನಾವು ಕೆಲಸ ಪ್ರಾರಂಭ ಮಾಡ್ತೇವೆ. ಸುಮಾರು 36 ಲಕ್ಷ, ಅದೇ 36 ಲಕ್ಷ ರೂಪಾಯಿ ಈ ಒಂದು ರಸ್ತೆಗೆ ನಾವು ಇವತ್ತು ಇಟ್ಟಿದ್ದೇವೆ. ಅದರ ಕಾಂಕ್ರೀಟೀಕರಣ, ಮಳೆ ನೀರು ಹೋಗಲಿಕ್ಕೆ ಸುಸಜ್ಜಿತವಾದ ಒಂದು ಒಳಚರಂಡಿ ಮತ್ತು ಅಭಿಷೇಕ ಬಂದ ನಮ್ಮ ಸೈಡ್ಗೆ ಕಂಪೌಂಡ್ ವಾಲ್, ಎಲ್ಲಿ ಬರಬೇಕು ಅಲ್ಲಿಗೆ ಒಂದು ಕಂಪೌಂಡ್ ವಾಲ್ ಮತ್ತು ಮೂಲಭೂತ ಸೌಕರ್ಯ ಕೊಡುವಂಥ ಲೈಟಿಂಗ್ ಇಲ್ಲಿ ಇನ್ನೊಂದು ವ್ಯವಸ್ಥೆ ಮಾಡಿಕೊಂಡು ಒಂದು ಮಾದರಿ ರಸ್ತೆಯಾಗಿದ್ದುಕೊಂಡು ಒಂದು ಉತ್ತಮವಾದ ಇವತ್ತು ವ್ಯಾಪಾರದ ಒಂದು ಕೇಂದ್ರವಾಗಿ ಪರಿವರ್ತನೆ ಇವತ್ತು ಆಗ್ತದೆ. ಈ ವೇಳೆ ನಗರಸಭೆಯ ಸದಸ್ಯರಾದ ಬಾಜಿಲ್ ಡಿಸೋಜಾ, ಭಾರತಿ, ಅಯ್ಯೂಬ್ ಮಂಚಿಲಾ, ಹುಸೇನ್ ಕುഞ്ഞിಮೋನು, ಮಾಜಿ ಸದಸ್ಯರಾದ ಮೊಹಮ್ಮದ್ ಮುಸ್ತಫಾ, ದಿನೇಶ್ ರೈ ಮುಂತಾದವರು ಉಪಸ್ಥಿತರಿದ್ದರು.